ದುರ್ಗೆಯ ನೆಲೆ ತಾಯಿ ಬಂದೆ ತಾಯಿ ಮುಂದೆ
ಅದಕ್ಕೆ ಕಾಯಿ ಹೊಡಿಲಿಕ್ಕೆ 1,000 ಕಾಯಿ ಬೇಕು. 1,000 ಕಾಯಿ 1,000 ಕಾಯಿ 1,000. ಸ್ವಲ್ಪ ಸೈಡ್ ದಾರಿ ಬಿಟ್ಟಿಟ್ಕೊಳ್ಳಿ, ಜಾಗ ಬಿಟ್ಟಿಟ್ಕೊಳ್ಳಿ. ಪೊಲೀಸ್ ಮತ್ತು ವಾಲಂಟಿಯರ್ ಮಾತ್ರ, ಉಳಿದವರನ್ನ ಹತ್ರ ನಿಲ್ಬಾರ್ದು. ಅಲ್ಲ ಡ್ರೋನ್ ತರಲಿಕ್ಕೆ ಕಾಯಿ ಹೊಡೆಯಲಿಕ್ಕೆ 1,000 ತೆಂಗಿನಕಾಯಿ ಬೇಕು. 1,000 ತೆಂಗಿನಕಾಯಿ ತರೋರು 1 ತೆಂಗಿನಕಾಯಿ ತಪ್ಪು ಬನ್ನಿ. ಎಲ್ಲ ಹಿಂಡೋಗಿ ಸ್ವಲ್ಪ ಹಿಂಡೋಗಿ. ಏಣಿ ತೆಗಿಲಿಕ್ಕೆ ಜಾಗ ಬೇಕು. ಸ್ವಲ್ಪ ಹಿಂಡೋಗಿ. ಎಲ್ಲ ನೋಡಿ, ಎಲ್ಲ ಭಕ್ತರ ಗಮನಕ್ಕೆ ದಯವಿಟ್ಟು ಎದುರುಗಡೆ ಸ್ಥಳಾವಕಾಶ ಮಾಡಿಕೊಡ್ಬೇಕು. 2 ಲೈನ್ ಆಗಿ ನಿಂತ್ಕೊಳ್ಳಿ. ಈ ಏಣಿಯನ್ನ ಆ ಕಡೆ ಇಟ್ಟು ಬಂದು ಕಪ್ಪು ಹೊತ್ತ ಮೇಲೆ ರಥವನ್ನು ನಾವು ಮೂವ್ ಮಾಡ್ಲಿಕ್ಕಿದ್ದೇವೆ. ಅಲ್ಲಿವರೆಗೆ ಬೆಳಿಗ್ಗೆ ಬಹಳ ಉತ್ತಮವಾದ ಸಹಕಾರವನ್ನು ನೀಡಿದಿರಿ. ಅದೇ ರೀತಿಯ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಎಲ್ಲರ ಉದ್ದಕ್ಕೆ ಲೈನ್ ಮಾಡಿ ನಿಲ್ಲಿ, ಮಧ್ಯೆ ಜಾಗ ಬಿಡಿ. 2 ಸೈಡ್ ಉದ್ದಕ್ಕೆ ನಿಲ್ಲಿ. ಅಗ್ಲ ಮಾಡ್ಕೊಳ್ಳಿ, ಮಧ್ಯೆ ಗ್ಯಾಪ್ ಮಾಡಿ.
ಅಡಿಗೆ ಮಾಡಿದ ಸುಬ್ಬಭಟ್ರು ರಾಜೇಂದ್ರ ಹರೀಶ್ ಅವ್ರ ಟೀಮಿಗೆ ಒಳ್ಳೆ ಭೋಜನ ಅಡಿಗೆ ಮಾಡಿ ಮಧ್ಯಾಹ್ನ ಎಡಬೋಗೆ ರಘುನಾಯ್ಕರ ಟೀಮು, ಶಿವರಾಮನ್ ಟೀಮು, ಆದಿರಿ ಬಾಬನ್ ಶೆಟ್ಟಿ ಟೀಮು, ಮೂರ್ತಿ ಶೆಟ್ಟಿ ಟೀಮು, ಮೇನಿಯರ್ ಟೀಮು, ಅಮಲ್ಸೇರಿ ಟೀಮು, ಸಿದ್ದಾಪುರ ಟೀಮು, ಹಳ್ಳಿಹೊಳೆ ಎಲ್ಲ ವಾಲಂಟಿಯರ್ ಟೀಮು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ ಒಳ್ಳೆ ಒಳ್ಳೆ ಕೆಲಸ ಮಾಡಿ ನೂತನ ಶಂಕರನಾರಾಯಣ ಪೊಲೀಸ್ನವರು ಎಲ್ಲ ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಪೊಲೀಸ್ನವರು ಒಳ್ಳೆ ಡ್ಯೂಟಿ ಮಾಡಿರೋ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿಪ್ಪ. ಈ ರಥೋತ್ಸವಕ್ಕೆ ಈಗ ನೂತನ ಮಾಡ್ಕೊಂಡ್ಬಿಡಿ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ, ಕೈಕಾಲಿ ಸುತ್ತ ಕೊಡ್ಲಿ. ಕೆ ವಿ ಆನಂದ, ಶ್ರೀಕರ ನಾಯ್ಕ, ನಮ್ಮ ಉಪೇಂದ್ರ ಆಚಾರಿ ಎಲ್ಲ ವಾಲಂಟಿಯರಿಗೂ ದೇವರು ಒಳ್ಳೇದು ಮಾಡ್ಲಿಪ್ಪ. ಎಲ್ಲ ವಾಲಂಟಿಯರಿಗೂ ಎಲ್ಲರಿಗೂ ದೊಡ್ಡವರು ದೇವಿ, ಅವಳಿಗಿಂತ ದೊಡ್ಡವರು ಯಾರು ಇಲ್ಲ. ದೇವಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿಪ್ಪ, ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಎಲ್ಲ ನಿಧಾನ ಹೊಡೀರಿ, ನಿಧಾನ, ಗಡಿಬಿಡಿ ಇಲ್ಲ. ಲೈನ್ ಪ್ರಕಾರ ಹೊಡಿ, ನೂಕನು ಲೈನ್ ಪ್ರಕಾರ ಹೊಡೀರಿ. ಕಾಯಿ ಹೊಡೆದವ್ರು ಹಿಂದ್ಗಡೆ ಹೋಗಿ, ದೂರ ಬೇಡಿ. ಕಾಯಿ ಹೊಡೆದವ್ರು ಹಿಂದ್ಗಡೆ ಹೋಗಿ, ಕಾಯಿ ಹೊಡೆದವ್ರು ಬ್ಯಾಕ್ ಸೈಡ್ ಹೋಗಿ, ಕಾಯಿ ಹೊಡೆದವ್ರು ಬ್ಯಾಕ್ ಸೈಡ್ ಹೋಗಿ, ಹಿಂದ್ಗಡೆ ಜನ ಬರ್ತೀವಿ. ನಾಟಿ ಹಿಂದ್ಗಡೆ ಹೋಗಿ,
ಸ್ವಲ್ಪ ಜನ ಹಿಂದ್ಗಡೆ ಹೋಗ್ಬೇಕು ರಥ ಎಳಿಲಿಕ್ಕೆ, ಸ್ವಲ್ಪ ಜನ ಹಿಂದ್ಗಡೆ. ಚಪ್ಪಲ ಹಾಕಿ ಯಾರು ರಥ ಎಳಿಬಾರ್ದು. ಚಪ್ಪಲ್ ಹಾಕೊಂಡು ರಥ ಎಳಿಲಿಕ್ಕಿಲ್ಲ, ಕಾಯಿ ಹೊಡಿಲಿಕ್ಕೂ ಇಲ್ಲ. ಚಪ್ಪಲ್ ಹಾಕೊಂಡು ರಥ ಎಳಿಬೇಕು. ಚಪ್ಪಲ್ ತೆಗೆದಿಟ್ಟು ಬನ್ನಿ, ಚಪ್ಪಲ್ ತೆಗೆದಿಟ್ಟು ಬನ್ನಿ ರಥ ಎಳಿಲಿಕ್ಕೆ. ಹೌದು ಬಂದು ಬಂದು ಚಪ್ಪಲ್ ಹಾಕಿ ರಥ ಎಳಿಬಾರ್ದು. ಚಪ್ಪಲ್ ತೆಗಿಬೇಕು, ಚಪ್ಪಲ್ ತೆಗಿಬೇಕು. ಚಪ್ಪಲ್ ಹಾಕೊಂಡು ರಥ ಎಳಿಲಿಕ್ಕಿಲ್ಲ. ಚಪ್ಪಲ್ ತೆಗಿಬೇಕು, ಚಪ್ಪಲ್ ತೆಗಿಬೇಕು. ಎರಡು ಲೈನ್ ನಿಂತ್ಕೊಳ್ಳಿ, ಎರಡು ಲೈನ್ ನಿಂತ್ಕೊಳ್ಳಿ.
ಜಾಸ್ತಿ 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 ಗಡ್ಬಿಡಿ ಬೇಡಿ ನಿಧಾನ ನಿಧಾನ ಕೈ ಮಾಡ್ತೇವೆ ಹಬ್ಬ ಮಾಡಬೇಕು ಗಡ್ಬಿಡಿ ಹೇಳಬೇಡಿ ಅಲಂಕಾರ ಪ್ರಿಯ ಬ್ರಾಹ್ಮಣ ದುರ್ಗಾ ಪರಮೇಶ್ವರಮ್ಮರ ಬಾದಾರು ಗೋವಿಂದಾನು ಗೋವಿಂದ ಗೋವಿಂದ ದುರ್ಗಾ ಪರಮೇಶ್ವರ ಬಾದಾರವಿಂದಕ್ಕೆ ಗೋವಿಂದಾನು ಗೋವಿಂದ ಗೋವಿಂದ ಪರಮೇಶ್ವರಮ್ಮರ ಬಾದಾರವಿಂದಕ್ಕೆ ಗೋವಿಂದ ದುರ್ಗಾ ಪರಮೇಶ್ವರಮ್ಮರ ಬಾದಾರವಿಂದ ಯಕ್ಷಗಾನ ಬಾದಾರು ದುರ್ಗಾ ಪರಮೇಶ್ವರಮ್ಮರ ಬಾದಾರವಿಂದ ಯಾವನಿದ್ಯಾ ಇದೊಂದು ಪ್ರಕಟಣೆ ಎಲ್ಲ ಭಕ್ತರು ಯಾಕಂದ್ರೆ
ಆಲಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಇಲ್ಲಿ ಎಲ್ಲರ ಸಹಕಾರ ಜೊತೆ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವಿದೆ. ಪುನಃ ಮೇಲೆ ತಾವೆಲ್ಲ ಸಹಕಾರ ನೀಡಬೇಕು. ಮುಂದಿನ ಯಾರು ಎಲ್ಲಿ ಇರ್ತದೆ ಸೌಕರ್ಯ ನಿಮ್ ಮುಂದೆ ಹೋಗಿ ಆಗಲೇ ಹತ್ತಿರ ಆಯ್ತು. ನೀವು ಹತ್ತಿರ ಹಿಂದೆ ಬಳಿ ಇರ್ತಾರೆ, ಸ್ವಲ್ಪ ಟೈಟ್ ಹಿಡಿಬೇಕು. ಹಿಂದೆ ಬಳಿ ಇರ್ತಾರೆ.
ದುರ್ಗಾಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾರು ಗೋವಿಂದ. ಲಿಂಗಾಲ ಪಾದಾರವಿಂದಕ್ಕೆ ಗೋವಿಂದಾರು ಗೋವಿಂದ. ರಾಮಿ ದುರ್ಗಾಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾರು ಗೋವಿಂದ. ಆದಿನಾಥ ಪಾದಾರವಿಂದಕ್ಕೆ ಗೋವಿಂದಾರು ಗೋವಿಂದ.
ಜಾಗದಲ್ಲಿ ಭಾಗ ತೆಗಿಲ್ಲ ಭಾಗ ಸ್ವಲ್ಪ ಸೈಡಿ ಬನ್ನಿ ಅಲ್ಲ ನಮಸ್ಕಾರ ಮಾಡ್ತೀಯಾ?
ಆಯ್ತಪ್ಪ ಎಲ್ಲಿ ಬಂದಿದೆ ಆಚೆ ಹಾಂ ಎಕ್ಸಾಮ್ ಮಾಡಿ ಒಳಗಾರ ಇಲ್ಲ ನಾನು ಆಚೆ ಬಂದೆ ಮಹಾಮಾಯೆ
ಕ್ಯಾಲ್ಕುಲೇಟರ್ ಜಗನ್ಮಾತೆಯ ದರ್ಶನಕ್ಕೆ ಬರುವ ಭಕ್ತಾದಿಗಳು ಸರದಿಯ ಸಾಲಿನಲ್ಲಿ ಹಾಗೂ ಅಂಗಿ ಬಣ್ಣಿನನ್ನ ಕಳಿಸಿಟ್ಟು ಅವರವರ ದರ್ಶನಕ್ಕೆ ಸರದಿಯ ಸಾಲಿನಲ್ಲಿ ಒಳಹಡಬೇಕು. ಸರಿಯಾಗಿರುವ ಭಕ್ತಾದಿಗಳೆಲ್ಲ ಪಕ್ಕದಲ್ಲಿ ಕುಳಿತಿರಬೇಕು. ದೇವಿ ದರ್ಶನಕ್ಕೆ ಹೋಗುವವರಿಗೆ, ದೇವಿ ದರ್ಶನಕ್ಕೆ ಒಳಗಡೆ ಹೋಗುವ ಭಕ್ತಾದಿಗಳಿಗೆ ಅಡ್ಡವಿರುವಾಗ ಅಂತಿಮನೆಯನ್ನು ಕಳಿಸಿ ದೇವಸ್ಥಾನಕ್ಕೆ ಹೋಗಬೇಕು. ಅವರವರ ದರ್ಶನಕ್ಕೆ ಹೋಗುವ ಭಕ್ತಾದಿಗಳು ಸರದಿಯ ಸಾಲಿನಲ್ಲಿ ಒಳಗಡೆ ಕಮಲಶಿಲೆ ಶ್ರೀ ಕ್ರಾಂತಿದುರ್ಗಾ ಪರಮೇಶ್ವರಿ ಅಮ್ಮನವರ ಶ್ರೀ ಬ್ರಹ್ಮಹಾರಥೋತ್ಸವಕ್ಕೆ ಬಂದಿರುವ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳಿಗೂ ಶುಭಾಶಯಗಳನ್ನು ಹೇಳುತ್ತಾ ಸರದಿಯ ಸಾಲಿನಲ್ಲಿ ದರ್ಶನಕ್ಕೆ ಬನ್ನಿ ಹಾಗೂ ಅಲ್ಲಿ ಕನ್ಯೆಯನ್ನು ಕಳಚಿಟ್ಟು ಅಮ್ಮನವರ ದರ್ಶನಕ್ಕೆ ಬರಬೇಕು.
ಮಾಡಿಸುವುದು ಅರ್ಜಿ ಸೇವಾ ಸಂಬಂಧಪಟ್ಟು ನಮ್ಮ ಸೇವಾ ಬೋರ್ಡ್ನಲ್ಲಿ ಬಿಟ್ಟಿದ್ದೇವೆ. ದೇವಸ್ಥಾನದ ಒಳಗಡೆ ಬರುವ ಭಕ್ತಾದಿಗಳೇ, ಸರದಿಯ ಸಾಲಿನಲ್ಲಿ ಬನ್ನಿ. ಸರದಿಯ ಸಾಲಿನಲ್ಲಿ ಬರುವವರಿಗೆ ಯಾರು ಕೂಡ ಅಲ್ಲಿ ಅಡ್ಡ ನಿಲ್ಬೇಡಿ. ದಯವಿಟ್ಟು ಒಳಗಡೆ ಬರುವವರಿಗೆ ತೊಂದರೆ ಮಾಡಬೇಡಿ. ಸೈಡಲ್ಲಿ ನಿಂತು ಮಾತಾಡಬೇಕು, ಸ್ವಲ್ಪ ದಾರಿ ಬಿಡಬೇಕು. ಸೇವಾರಸಿಕರು ಕುಂಕುಮಾರ್ಚನೆ, ಮಂಗಳಾರತಿ, ಅರ್ಪಣ ನೈವೇದ್ಯ, ಲಡ್ಡು ಪ್ರಸಾದ, ಹೂವಿನ ಪೂಜೆ, ಸರ್ವ ಸೇವೆ, ದೀರ್ಘ ಸಹಸ್ರ ನಾಮಗಳ ದರ್ಶನಗಳಿಂದ ದೇವಸ್ಥಾನದ ಒಳಗಡೆ ಬಲಭಾಗದ ಗೋಪುರದಲ್ಲಿ ರಚನೆಗೊಳಿಸಿದೆ.
शास्त्रविधाने अलङ्कारशास्त्रे लक्षणावृत्तिः इति विषये किञ्चित् पृच्छ्यते। कस्मिंश्चित् शब्दे श्रुतिपथे गते कश्चित् भवति तैः व्यापारशब्देन व्यवह्रियते शास्त्रकारैः वृत्तिः इति अर्थान्तरम्। प्रायेण सर्वे शास्त्रकाराः असिधा लक्षणाचेतिवृत्तिद्वयम् अङ्गीकुर्वन्ति। आलङ्कारिकाः वैयाकरणाश्च व्यञ्जनानामवृत्तिं नवीनामृत्तिम् अङ्गीकुर्वन्ति। तत्र लक्षणायाः लक्षणं तावदुच्यते विश्वनाथेन मुख्यार्थवादे उद्योगे
यजान्योक्तप्रतीयते रूढे प्रयोजनात्मादो रक्षणा शक्तिरर्पिता आद्ययोः दण्डचक्रन्यायेन कारणत्वं रूढिप्रयोजने यत्तु प्रणालिवृन्यायेन कारणत्वम् इति विवेकः क्वचित् अन्वयानुवृत्तिः क्वचिच्च तात्पर्यानुवृत्तिः चेति मुख्यार्थस्य ध्येयते तात्पर्यानुवृत्तिः दैवीक्रियते तर्हि लक्षणायाः काकेभ्यो दधिरक्षणामि तत्र लक्षणायाः प्रवृत्तिरेव न स्यात् इति लक्षणायाः लक्षणश्रवणेनैव सा रूढिमूला प्रयोजनमूला लक्षणा इति विविधा वर्तन्ते तत्र रूढिमूलायाः तावत् इदमुदाहरणं मञ्चास्तु सन्ति अत्र मुख्यार्थभागः करकदामलगवत् तत्परिहाराय मन्त्ररूपः लक्ष्यार्थः स्वीक्रियते वाच्यलक्षणयोः आधाराधेयभावसम्बन्धः तत्र पुनः गङ्गानानुभवः इत्युदाहरणं प्रवाहे प्रवाहे घोषस्य असम्भवात् तत्र लक्षणं मुख्यार्थस्य भागः तत्परिहाराय क्षीररूपः लक्ष्यार्थः स्वीक्रियते अत्र रूढिमूलाः प्रयोजननिषोपि नास्ति अतः स रूढिमूलायाः इत्युक्त्वा ओम् पूजितो यस्मैरपि सर्वविघ्नचिदे गणाधिपते आवर्तमाय जगदश्रवणार्थाय सत्यप्रान्ते भगवाने रामे कृष्णस्य भावात् रामे भूतोवाद नवने शिवाजी धर्माणि मंगलोनि प्रजगा भक्तिकाना सर्वाणि
ಜನಿ ಸಂಭಾವಿಧಿಸ ಶಿಶಿಯೊಳಗೆಲ್ಲಯದಿಂದ ಜನಿ ಸಂಭಾವಿಧಿಸ ವಾಣಿ ಪರಮ ಕಲ್ಯಾಣಿ ನಮೋ ನಮೋ ಅಜನಾಣಿ ಪಂಕಜ ಪಾಣಿ ಪಂಕಜ ಪಾಣಿ ಪಂಕಜ ಪಾಣಿ ಜಗದಂಬೆ ಮುಖಾಂಬೆ ಪಾಲಿಸು ನಮ್ಮನು ದೇವಿ ದುರ್ಗಾಂಬೆ ಜಯದೆ ಜಗದಂಬೆ ಮುಖಾಂಬೆ ಜಯದೆ ಜಗದಂಬೆ ಮುಖಾಂಬೆ ನೀನೇ ಸರಸ್ವತಿ ಚಾಮುಂಡೇಶ್ವರಿ ನೀನೇ ಸರಸ್ವತಿ
ದೇವಿ ವಿಜಯವರದೇ ಪರಿಪೂರ್ಣಿ ಸದರಾನಂದದಿಂದ ವಿಸಿದೇವನ ಶ್ರೀದುರ್ಗಾಂಬಿಕೆ ಪರಾಕೃತೇವ ರಣವಾದ್ಯ ಸೇವ ಅವರ
ದಾರಿ ಮಧ್ಯೆ ದಾರಿ ಮಧ್ಯೆ ದಾರಿ ಶಂಕರಿ ದುರ್ಗಮೇ ನಿಜ ಮಹಾಕಾಳಿ ಮೃಡಾನಿ ರಮಾ ಮಧ್ಯೆ ನಿಲ್ಬೇಡಿ ಮಧ್ಯೆ ನಿಲ್ಬೇಡಿ ಶುರು ಮಾಡಿದೆ ಯಾರು ಕೂರ್ಬೇಡಿ ಮಧ್ಯದಿಂದ ಹೇಳಿ ಅವರಿಗೆ ಹೇಳು गिरिजा शंकरी दुर्गमे निज महाकाली मृडानी रमा वरदाक्षायिणी भार्गवी भगवती भद्राणी कात्यायिनी दुरितगंसिनी अंबिके परशिवे गायत्री गौरी शुभे वरदौ षष्ठी कला गोदरे वरदे मां पाहि
ಮುಂದಕ್ಕೆ ಹೋಗ್ತೀರಿ ಮುಂದೆ ತಗೊಂಡವರಾಗಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಮುಂದೆ ತಗೊಂಡವರಾಗಿ ಮುಂದಕ್ಕೆ ಹೋಗಿ ಮುಂದೆ ತಗೊಂಡವರಾಗಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ 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 ಅಲ್ಲ ಮುಂದೆ ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗಿ